ತಾಲೂಕು ವೈಷ್ಣವ ಮಹಾಸಭಾ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಮಾಶಾಸನ ಫಲಾನುಭವಿಗಳಿಗೆ ವಾತ್ಸಲ್ಯ ಕಿಟ್ ವಿತರಿಸಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ಬೀದರ್ ದಕ್ಷಿಣ ಕ್ಷೇತ್ರ ಕ್ರೈಸ್ತರ ಒಕ್ಕೂಟ ವತಿಯಿಂದ ಜನಜಾಗೃತಿ ಸಭೆ. ಹುಲ್ಲೇಕೆರೆ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಶಶಿಧರ್ ಅವಿರೋಧವಾಗಿ ಆಯ್ಕೆ. ಪಾವಗಡ ತಾಲೂಕಿನ ಎಲ್ಲ ವೈಷ್ಣವ ಸಮುದಾಯದವರು ಸಂಘಟಿತರಾದರೆ ಮಾತ್ರ ಸರ್ಕಾರ ನಮಗೆ ನೀಡುವ ಸವಲತ್ತುಗಳಿಗಾಗಿ ಹೋರಾಟ ಮಾಡಲು ಸಾಧ್ಯವಾಗುತ್ತದೆ ಎಂದು ತಾಲೂಕು ವೈಷ್ಣವ ಮಹಾಸಭಾ ಅಧ್ಯಕ್ಷ ಸಂಪತ್ ಕುಮಾರ್ ತಿಳಿಸಿದರು. ಪಟ್ಟಣದ ಸಾಯಿಬಾಬಾ ಮಂದಿರದ ಆವರಣದಲ್ಲಿ ಮಂಗಳವಾರ ತಾಲೂಕು ವೈಷ್ಣವ ಮಹಾಸಭಾ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಾಲೂಕಿನಾದ್ಯಂತ ನೆಲೆಸಿರುವ ವೈಷ್ಣವ ಮತಬಾಂಧವರನ್ನ ಸಂಘಟಿಸಿ ಮುಂದೆ ಬರುವ ಶ್ರೀ ರಾಮಾನುಜಾಚಾರ್ಯ ಜಯಂತಿಯನ್ನ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಅರ್ಚಕ ವೃತ್ತಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಬಹುತೇಕ ವೈಷ್ಣವ ಬಾಂಧವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುವುದು ಸಹಜ. ಆದ್ದರಿಂದ ಎಲ್ಲರೂ ಒಂದಾಗಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡೋಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಪಾಂಡು, ತಾಲೂಕು ವೈಷ್ಣವ ಮಹಾಸಭಾದ ಮಾಜಿ ಅಧ್ಯಕ್ಷ ಶ್ರೀನಾಥ್, ಕಾರ್ಯದರ್ಶಿ ಶ್ರೀರಾಮ್, ಖಜಾಂಚಿ ಅನ್ನಪೂರ್ಣಮ್ಮ, ನಿರ್ದೇಶಕರಾದ ದರ್ಶನ್ ಮುಂತಾದವರು ಹಾಜರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ಪಾವಗಡ, ನಮ್ಮ ಪಾವಗಡ ಪಟ್ಟಣದಲ್ಲಿ ಇರುವಂತಹ ಶಿರಡಿ ಸಾಯಿಬಾಬಾ ದೇವಸ್ಥಾನ ಹತ್ರ ನಮ್ಮ ವೈಷ್ಣವ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆ ಕಾರ್ಯಕ್ರಮದಲ್ಲಿ ನಮ್ಮ ವೈಷ್ಣವ ಕುಲಬಾಂಧವರೆಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ತುರುವೇಕೆರೆ ಪಟ್ಟಣದ ಇಂದಿರಾನಗರ ಬಡಾವಣೆಯಲ್ಲಿ ವಾಸವಾಗಿರುವ ಮಾಶಾಸನ ಫಲಾನುಭವಿ ಜಯಮ್ಮ ಕೆಂಪಯ್ಯ ಮತ್ತು ಲಕ್ಷ್ಮಮ್ಮ ಕಿಟ್ಟಪ್ಪನವರಿಗೆ ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಯೋಜನಾಧಿಕಾರಿ ಯಶೋಧರ್ ಮತ್ತು ವಲಯ ಮೇಲ್ವಿಚಾರಕರಾದ ಅವಿನಾಶ್ ರವರು ವಾತ್ಸಲ್ಯ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಚಿಕ್ಕದೇವಮ್ಮ, ಸೇವಾ ಪ್ರತಿನಿಧಿ ಯಾಶ್ಮಿತಾಜ್, ಸ್ವಸಹಾಯ ಸಂಘದ ಸದಸ್ಯರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಪೂಜ್ಯರು ಕೊಟ್ಟದು ಬಟ್ಟೆ ಆಯ್ತಾ? ತಿಂಗಳು ಹಣ ಬರ್ತದ? ಎಷ್ಟು ಬರ್ತದೆ? 750. ಎಲ್ಲಿ ತಗೊಳ್ತೀರಿ? ಅಲ್ಲಿ ಆಫೀಸ್. ಹೌದಾ? ತಗೊಳ್ತೀರಾ? ಏನ್ ಮಾಡ್ತೀರಿ ತಕೊಂಡು? ಮಾತ್ರೆ ಅದು ಇದು ತರ್ತೀರಾ? ಏನ್ ಅನಿಸ್ತದೆ ಅಜ್ಜಿ? ಖುಷಿ ಆಯ್ತಾ? ಯಾರು ಕೊಟ್ಟದು? ಧರ್ಮಸ್ಥಳದಿಂದ ಯಜ್ಞರು ಅಮ್ಮರು ಕೊಟ್ಟಿದ್ದಾರೆ. ಗೊತ್ತಾಗ್ತಾರೆ, ಮೇಡಮ್ ಅವ್ರು ಬಂದಿದ್ರು, ಎಲ್ಲ ಆಯ್ಕೆ ಮಾಡ್ಕೊಳ್ತಾರೆ, ಕೊಟ್ಟು ಹೋಗ್ತಾರೆ. ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಆಶಯದಂತೆ ನಾವು ಸುಮಾರು 90 ಕುಟುಂಬಗಳಿಗೆ ಪ್ರತಿ ತಿಂಗಳು ಮಾಶಾಸನವನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಅತಿಯಾಗಿ ಕಳೆದ ವರ್ಷ ಕೂಡ ಅವರಿಗೆ ಬೇಕಾದ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂಥದ್ದು, ವಾಸ್ತವ್ಯಕ್ಕೆ ಬೇಕಾದಂಥ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಈ ವರ್ಷ ಕೂಡ ವಿಶೇಷವಾಗಿ 34 ಕುಟುಂಬಗಳಿಗೆ ಬಟ್ಟೆ ಅವಶ್ಯಕತೆ ಇದ್ದು ಅವರಿಗೆ ಬಟ್ಟೆಗಳಿಗೆ ಪೂಜ್ಯರು ಕಳಿಸಿಕೊಟ್ಟಿದ್ದಾರೆ ಅಂತ ವಿಶೇಷ ಈ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ರಾಜ್ಯದಾದ್ಯಂತ ನಮ್ಮಲ್ಲಿರುವಂಥ ಎಲ್ಲ ಆಶಾಸನ ಪಡೆಯುವಂಥ ಕುಟುಂಬಗಳಿಗೆ, ಅವಶ್ಯಕತೆ ಇರುವ ಕುಟುಂಬಗಳಿಗೆ ವಾತ್ಸಲ್ಯ ಕಿಟ್ ಇರ್ಬೋದು, ಅಥವಾ ಅವರ ವಾತ್ಸಲ್ಯಕ್ಕೆ ಏನಾದರೂ ಮನೆ ರಿಪೇರಿ ಅಂಥದ್ದು ಇರ್ಬೋದು, ಅಥವಾ ವಾತ್ಸಲ್ಯಕ್ಕೆ ಅವಶ್ಯಕತೆ ಇದ್ದರೆ ವಾತ್ಸಲ್ಯ ಮನೆ ಕೊಡುವಂಥ ವಿಶೇಷ ಕಾರ್ಯಕ್ರಮ ಇವತ್ತು ರಾಜ್ಯದಾದ್ಯಂತ ನಡೀತಿದೆ. ಬೀದರ್ ದಕ್ಷಿಣ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿಯ ಮತಕ್ಷೇತ್ರವಾದ ಕಮಟಾಣದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರ ಕ್ರೈಸ್ತರ ಒಕ್ಕೂಟ ವತಿಯಿಂದ ಜನಜಾಗೃತಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಸುಧಾಕರ್ ಕೋಟೆ, ಇಮಾನುವೆಲ್ ಮಂದಕನಹಳ್ಳಿ, ಅರುಣ್, ಯೇಸುದಾಸ್ ಮಣ್ಣಳ್ಳಿ, ಜಾರ್ಜ್ ಮಣ್ಣಳ್ಳಿ, ರೋಹಿದಾಸ್ ಗೋಡೆ ಮತ್ತು ಸಮಾಜದ ಮುಖಂಡರು, ಹಿರಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಮಾಜದ ಇನ್ನಿತರರು ಹಾಜರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಇರ್ಬೇಕಲ್ಲಿ ಸುಮ್ಮನೆ ನಾ ಜಯ ಹುಡ್ಕೋತ ಓಡಾಡೋದು ಅದು ಮಾಡೋದು, ಅವರಿಗೂ ಬೆಳೆಸೋದು, ನಾವು ಇಲ್ಲೇ ಕೆಳ ಹಂತದಲ್ಲಿ ಇರೋದಂದ್ರೆ ನಮ್ಮಿಂದ ಓಡಾಟ ಆಗಲ್ಲ ಉಂಟದ. ಇದು ಖಾಲಿ ಮೀಟಿಂಗ್ ಲೆವೆಲ್ನಾಗ ಅದ. ಇದ್ರ ಬಾರ್ಯದಾಗ ಏನಂತ ಅಂತಂದ್ರೆ ಇನ್ನೂ ಒಂದು ಉನ್ನತವಾದ ಬೀದರ್ ಕ್ಷೇತ್ರದಲ್ಲಿ ಒಂದು ಉನ್ನತವಾದ ಒಂದು ಸಮಾವೇಶ ಮಾಡೋಣ ಅಂತ ನಾವು ಈ ಸಭೆ ಕರೆದಿದ್ದೇವೆ. ದಯವಿಟ್ಟು ನಾನು ಇದು ಒಂದೇ ರಿಕ್ವೆಸ್ಟ್, ನೀವು JDS ದಾಗಿದ್ರೆ ಅಲ್ಲಿ ನಿಮ್ಗೆ ಉನ್ನತವಾದ ಪೋಸ್ಟ್ ಬೇಕು, ಅಲ್ಲೊಂದು ಉನ್ನತವಾದ ಸ್ಥಾನದಲ್ಲಿ ಇರಬೇಕು. BJPದಾಗ ನೀವು ಇರಬೇಕು, ಕಾಂಗ್ರೆಸ್ದಾಗ ಇರಬೇಕು. ಇಲ್ಲ ನಿಮ್ಗೆ ಕೊಡಲ್ಲ ಅಂದಿರಲ್ಲ, ಅದು ಬಿಟ್ಟು ಬರ್ರಿ. ನಿಮ್ಮಿಂದ ಏನಾಗ್ಲತ್ತ ಅಂತಂದ್ರೆ ನಮ್ಮ ಸಮಾಜಕ್ಕೆ ಅವಮಾನ ಆಗ್ಲತ್ತದ.
ಅವ್ರು ನಮ್ಮ ಸಮಾಜಕ್ಕ ಮೇಲ್ ಅಂತಾರ ನೋಡಲ್ಲ ಅಂತಾರ, ಕೆಳ ಅಂತಾರ ನೋಡ್ಲತ್ತಾರ. ಅವ್ರು ನೀವು ಒಬ್ಬರ ಸಂಪತ್ತಿ, ಅಲ್ಲಿ ಯಾಕೆ ಇರ್ತಾರಪ್ಪ ಅಲ್ಲಿ? ತುರುವೇಕೆರೆ ತಾಲೂಕಿನ ಹುಲ್ಲೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ HB ಶಿವಕುಮಾರ ಸ್ವಾಮಿಯವರ ರಾಜೀನಾಮೆಯಿಂದ 20 ದಿವಸಗಳಿಂದ ಅಧ್ಯಕ್ಷ ಸ್ಥಾನ ಖಾಲಿ ಇದ್ದು, ಇಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಇನ್ನು 16 ಸಂಖ್ಯಾಬಲ ಸದಸ್ಯರುಳ್ಳ ಗ್ರಾಮ ಪಂಚಾಯಿತಿ ಇದಾಗಿದ್ದು, ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ತಾಲೂಕು ದಂಡಾಧಿಕಾರಿಯಾದ YM ರೇಣುಕುಮಾರ್ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಚುನಾವಣಾ ಪ್ರಕ್ರಿಯೆಯನ್ನ ಮುಗಿಸಿ ಶಶಿಧರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ಈ ಪಂಚಾಯಿತಿಗೆ ನೂತನವಾಗಿ ಶಶಿಧರ್ ಅವರನ್ನೇ ಅಧ್ಯಕ್ಷರು ಎಂದು ಘೋಷಣೆ ಮಾಡಿದರು. ಇನ್ನು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿಜೆಪಿ ಬೆಂಬಲಿತ ಶಶಿಧರ್ ಅವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೂ ಯಾವುದೇ ತರಹದ ನೀರಿನ ಸಮಸ್ಯೆ, ಯಾವುದೇ ಸಮಸ್ಯೆ ಕೂಡ ಬಾರದ ರೀತಿಯಲ್ಲಿ, ಜೊತೆಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಈ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷ ಕಿರಣ್ ರಾಮಡಿಹಳ್ಳಿ, ಎಲ್ಲ ಸದಸ್ಯರು, ಚುನಾವಣಾ ಸಿಬ್ಬಂದಿ ಕಾಂತರಾಜು, ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಬಸವೇಶ್ ಹುಲ್ಲೆಕೆರೆ, ರಕ್ಷಿತ್ ಮಾಚೇನಹಳ್ಳಿ, ಗೌರೀಶ್ ಹಟ್ಟಿಹಳ್ಳಿ, ರಾಜು ಸಾಸಲು, ರಾಜೇಶ್ ಮಾಚೇನಹಳ್ಳಿ, ಮೇಲೆಗೌಡ, ಇನ್ನೂ ಹಲವು ಮುಖಂಡರು, ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಿಮ್ಮೂರು ಇದೇ ಫಸ್ಟ್ ಅಧ್ಯಕ್ಷ ಆಗಿರೋದು? ಮೊದಲನೇ ಬಾರಿ ಅಧ್ಯಕ್ಷ ಆಗಿರೋದು ನೀನು?